ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯೊಳಗೆ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನ ಪ್ರತಿನಿತ್ಯ ಜನರು ನೋಡ್ತಾನೆ ಇರ್ತಾರೆ. ಆ ಪ್ರಕಾರ ಜನರಿಗೆ ಗೆಲ್ಲುವವರು ಯಾರು ಎಂಬ ಒಂದು ಸಂಭವನೀಯ ಸ್ಪರ್ಧಿಗಳ ಲಿಸ್ಟ್ ಸಿಕ್ಕಿರುತ್ತದೆ. ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಇರುತ್ತಾರೆ. ಆ ಪ್ರಕಾರ ಜನರು ಮೆಚ್ಚಿಕೊಂಡ ಸ್ಪರ್ಧಿಗಳು ಇವರೇ. ಮೊದಲ ಕಂಟೆಸ್ಟ್ ನೋಡೋದಾದರೆ ಡ್ರೋನ್ ಪ್ರತಾಪ್ ಹೆಸರು ಕೇಳಿ ಬರುತ್ತಿದೆ. ಇವರೇ ಈ ಸಲ ವಿನ್ ಆಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಆ ಕಾರಣದಿಂದ ಟಾಪ್ 5 ಸ್ಥಾನದಲ್ಲಿ ಪ್ರತಾಪ್ ಇರಲಿದ್ದಾರೆ ಎಂದು ನೆಟ್ಟಿಗರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಕಾರ್ತಿಕ್ ಅವರು ಸಹ ಒಂದು ಟಫ್ ಕಾಂಪಿಟೇಟರ್ ಆಗಿರುವ ಕಾರಣ ಅವರ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ. ಅವರನ್ನೂ ಸಹ ಟಾಪ್ 5 ಸ್ಪರ್ಧಿಯೆಂದು ಜನರು ಹೇಳುತ್ತಿದ್ದಾರೆ. ಇನ್ನು ಸಂಗೀತಾ ಶೃಂಗೇರಿ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಹಾಗೆ ಮನೆಯೊಳಗೆ ಎರಡೂ ಕಡೆ ಟಫ್ ಫೈಟ್ ನೀಡ್ತಾ ಇದ್ದಾರೆ. ಅದರಿಂದ ಜನರು ಅವರನ್ನೂ ಸಹ ಒಂದು ಟಾಪ್ 5 ಕಂಟೆಸ್ಟೆಂಟ್ ಎಂದು ಬಿಂಬಿಸುತ್ತಿದ್ದಾರೆ. ಮೊದಲು ಸಂಗೀತಾ ಟೀಮ್ನಲ್ಲಿ ಯಾರೆಲ್ಲ ಇದ್ದರೋ ಅವರಲ್ಲಿ ಅರ್ಧದಷ್ಟು ಜನರು ಸೆಲೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಿದೆ. ಜನರ ಒಲವು ಕೂಡ ಈ ಸ್ಪರ್ಧಿಗಳ ಮೇಲೆ ಇದೆ. ಇನ್ನು ವಿನಯ್ ಅವರ ಬಗ್ಗೆ ಹಲವಾರು ಜನ ವಿರೋಧವಾಗಿ ಕಮೆಂಟ್ ಹಾಕುತ್ತಿದ್ದರೆ ಅದರಷ್ಟೇ ಜನ ಅವರನ್ನು ಸಪೋರ್ಟ್ ಕೂಡ ಮಾಡುತ್ತಿದ್ದಾರೆ. ಹಾಗಾಗಿ ಅವರು ಸಹ ಒಂದು ಫೈನಲಿಸ್ಟ್ ಆಗಬಹುದು ಎಂದು ಹೇಳಲಾಗುತ್ತಿದೆ. ಇವರು ಒಮ್ಮೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಬಂದರೂ ಸಹ ಇವರನ್ನು ಬೆಂಬಲಿಸುವವರ ಸಂಖ್ಯೆ ಕಡಿಮೆಯಾಗಿಲ್ಲ. ಅದರ ಹೊರತಾಗಿ ಹೆಚ್ಚೇ ಆಗಿದೆ ಎನ್ನಬಹುದು. ನಿಮಗೆ ಯಾರು ಬಿಗ್ ಬಾಸ್ ವಿನ್ನರ್ ಆಗಬೇಕು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.